ಅಮಾಯಕ ಹಾಡಿ ಜನರ ಮೇಲೆ ಅರಣ್ಯ ಇಲಾಖೆ ಹಾಕಿರುವ ಸುಳ್ಳು ಮೊಕದ್ದಮೆಯನ್ನು ಖಂಡಿಸಿ ತಾಲೂಕಿನ ಶಾಸಕ ಅನಿಲ್ ಚಿಕ್ಕಮಾದು ಹಾಡಿ ಜನರೊಂದಿಗೆ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮೊಳೆಯೂರು ವನ್ಯಜೀವಿ ವಲಯದ ಅರಣ್ಯಾಧಿಕಾರಿ ಪುಟ್ಟರಾಜು ಹಾಡಿಯ 17 ಮಂದಿಯ ಮೇಲೆ ದೂರು ದಾಖಲಿಸಿ ಇಬ್ಬರನ್ನು ಬಂಧಿಸಿದ್ದಾರೆ. ಹಾಡಿ ಜನತೆ ಜಿಂಕೆಯನ್ನು ಕೊಂದು ತಿಂದಿದ್ದಾರೆ ಎನ್ನುವುದು ಅರಣ್ಯ ಇಲಾಖೆಯ ದೂರು. ಆದರೆ ಹಾಡಿ ಜನತೆ ಜಿಂಕೆಯನ್ನು ಕೊಂದು ತಿಂದಿಲ್ಲ. ಕಬ್ಬೇಪುರ ಹಾಡಿ ಅರಣ್ಯದಂಚಿನಲ್ಲಿದ್ದು ಜಿಂಕೆಯೊಂದು ಹಾಡಿಗೆ ಬಂದಿದೆ. ಹಾಡಿಯಲ್ಲಿದ್ದ ನಾಯಿಗಳು ಜಿಂಕೆ ಮೇಲೆ ದಾಳಿ ನಡೆಸಿ ಕೊಂದು ತಿಂದಿವೆ. ಆದರೆ ಈ ಬಗ್ಗೆ ಸರಿಯಾಗಿ ವಿಚಾರಣೆ ನಡೆಸದೆ ಅರಣ್ಯಾಧಿಕಾರಿ ಪುಟ್ಟರಾಜು ಹಾಡಿಯ 17 ಮಂದಿಯ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಿ ಮೂವರನ್ನು ಬಂಧಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಮೇ 26ರಂದು ಘಟನೆ ನಡೆದಿದೆ. ದೂರು ದಾಖಲಾದ ಅಂದಿನಿಂದ ಹಾಡಿ ಜನತೆ ಅರಣ್ಯ ಇಲಾಖೆಗೆ ಹೆದರಿಕೊಂಡು ಹಾಡಿ ಬಿಟ್ಟು ಹೊರ ಹೋಗಿ ಬಿಟ್ಟಿದ್ದಾರೆ. ಈ ವಿಷಯವನ್ನು ಇಂದು ಮಧ್ಯಾಹ್ನ ಹಾಡಿಯ ಕೆಲವರು ತಮ್ಮ ಗಮನಕ್ಕೆ ತಂದರು. ಕೂಡಲೇ ಅರಣ್ಯಾಧಿಕಾರಿ ಪುಟ್ಟರಾಜ್ ಅವರಿಗೆ ಕರೆ ಮಾಡಿದರೆ ತಮ್ಮ ಕರೆಯನ್ನು ಸ್ವೀಕಾರ ಮಾಡಲಿಲ್ಲ. ನಂತರ ಕರೆ ಮಾಡಿದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಡಿಎಫ್ಒ ಅವರಿಗೆ ಕರೆ ಮಾಡಿದರೆ ಅವರು ಕೂಡ ತಮ್ಮ ಕರೆಯನ್ನು ಸ್ವೀಕಾರ ಮಾಡುತ್ತಿಲ್ಲ. ಹಾಗಾಗಿ ಕಚೇರಿಯಲ್ಲಿ ಇಂದು ವಾಸ್ತವ್ಯ ಹೂಡಿ ಪ್ರತಿಭಟನೆ ನಡೆಸುತ್ತೇನೆ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಸಿ ಚಿಕ್ಕವೀರ ನಾಯಕ, ರವಿ, ಮುಖಂಡರಾದ ಪ್ರದೀಪ್, ಅರವಿಂದ್, ಭೀಮರಾಜು ಮತ್ತು ಹಾಡಿ ಜನತೆ ಹಾಜರಿದ್ದರು. ವರದಿ ಚಂದ್ರಹಾದನೂರು. ಸರ್ ನಮಸ್ಕಾರ. ಸರ್ ಎಚ್ ಡಿ ಕೋಟೆ ತಾಲೂಕಲ್ಲಿ ಬಿ ಮಡಿಕೇರಿ ಗ್ರಾಮ ಪಂಚಾಯತಲ್ಲಿ ಕೆವಿಪುರ ಹಾಡಿಯಲ್ಲಿ 26ನೇ ತಾರೀಕು ನಡೆದ ಸಂಭವ ಇದು. ಸರ್ ಜಿಂಕೆ ಮಾಂಸ ಕೇಸಲ್ಲಿ 16 ಸೀಟ್ ಮೇಲೆ ಫಾರೆಸ್ಟ್ನವರು ದಾಳಿ ಮಾಡಿರೈತೆ. ಅದರಲ್ಲಿ ಸರ್ ನಿಜವಾಂಶ ಅಂತ ಹೇಳಿದ್ರೆ ನಾಯಿ ಕಾಡು ನಾಯಿನೇ ತರ್ಕೊಬಂದ್ರೆ ಮಾಂಸದನ್ನೇ ಇವರು ತಿಂತಾಯಿದ್ದ ಅಂತ ಲೆಕ್ಕಾಚಾರ ಇವರು ಹಿಡ್ಕೊಬಿಟ್ಟಿರೋದು ಫಾರೆಸ್ಟ್ನವರು. ಅದನ್ನ ಮೇಲೆ ಇವತ್ತು ಬಂದು MLA ಸಾಹೇಬರು ಬಂದು ಇಲ್ಲಿ ನಮ್ಮ ಮೀಟಿಂಗ್ ನಡೀತಾ ಇದೆ. ಸರ್ ಮೊಳೆಯೂರು ಅರಣ್ಯ ಇಲಾಖೆ RF ಸರ್ ಇಲ್ಲಿಂದ ಪ್ರಯಾಣ ಮಾಡಿರೈತೆ ಬಂತೇ ಇಲ್ಲ ಸರ್. ಫೋನ್ ಸ್ವಿಚ್ ಆಫ್, 3 ದಿನದಿಂದ ಸರ್ ಫೋನ್ ಸ್ವಿಚ್ ಆಫ್ ಸರ್. ಇವಾಗಲೂ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಸರ್. ರೆಸ್ಪಾನ್ಸ್ MLA ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಆಮೇಲೆ MLA ಸಾಹೇಬರು ಇವತ್ತು ಎಷ್ಟೊತ್ತಿಗಾದ್ರೂ RF ಬರೋ ತನಕ ಹೋಗಲ್ಲ ಅಂತೇಳಿ ಕಡವಾಗಿ ಇಲ್ಲಿ ಕುಂತಿರೋದು ಸರ್. ಆ ತೀರ್ಮಾನ ಆಗೋ ತನಕ ಸರ್ ಮನವಿ ಕೊಡಬೇಕು ಅಂತ ಅವ್ರಿಗೆ ಕುಂತಿರೋದು ಸರ್.